ರಾಜಸ್ಥಾನದ ಅಲ್ವಾರ್ನಲ್ಲಿ ಡ್ರಮ್ನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಹಂಸರಾಜ್ ಎಂಬಾತನ ಶವ ಪತ್ತೆಯಾದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಚಿಕ್ಕಪ್ಪನ ಜೊತೆ ಅಮ್ಮನೇ ಸೇರಿಕೊಂಡು ಅಪ್ಪನ ದೇಹವನ್ನ ಡ್ರಮ್ಗೆ ಹಾಕುತ್ತಿದ್ದದನ್ನ ನಾನು ನೋಡಿದೆ ಎಂದು ಅವರ 8 ವರ್ಷದ ಪುತ್ರ ಕೊಲೆಯ ಬಗ್ಗೆ ಸಾಕ್ಷಿ ನುಡಿದಿದ್ದಾನೆ. ಪ್ರಿಯಕರನೊಂದಿಗೆ ಸೇರಿಕೊಂಡು ಮಹಿಳೆ ತನ್ನ ಗಂಡ ಹಂಸರಾಜ್ನನ್ನ ಕೊಂದಿದ್ದಳು. ಡ್ರಮ್ನಲ್ಲಿ ನೀರು ಸಂಗ್ರಹಿಸಿ ಇಡ್ತಾ ಇದ್ವು. ಅದರಲ್ಲಿ ಅಪ್ಪನ ಶವವನ್ನ ಅಮ್ಮ ಹಾಕ್ತಾ ಇದ್ದದನ್ನ ನಾನು ನೋಡಿದೆ ಎಂದು ಪೊಲೀಸರಿಗೆ ಬಾಲಕ ತಿಳಿಸಿದ್ದಾರೆ. ಈತನ ಹಿರಿಯ ಮಗ ಹರ್ಷಲ್ ಕೊಲೆಗೆ ಮೊದಲು ಮತ್ತು ನಂತರ ಕಿಶನ್ಗಢದಲ್ಲಿರುವ ತನ್ನ ಮನೆಯಲ್ಲಿ ಏನಾಯಿತು ಎಂಬುದನ್ನು ಬಹಿರಂಗಪಡಿಸಿದ್ದಾನೆ. ನನ್ನ ತಂದೆ, ತಾಯಿ ಮತ್ತು ಚಿಕ್ಕಪ್ಪ ಅಂದ್ರೆ ಅವರ ಮನೆ ಮಾಲೀಕರ ಮಗ ಒಟ್ಟಿಗೆ ಕುಡಿತಾ ಇದ್ರು. ನನ್ನ ತಾಯಿಯ ಬಳಿ ಕೇವಲ 2 ಪೆಗ್ಗಳು ಮಾತ್ರ ಇತ್ತು. ಆದ್ರೆ ನನ್ನ ತಂದೆಯನ್ನ ಕೊಂದ ಚಿಕ್ಕಪ್ಪ ತುಂಬಾ ಕುಡಿದಿದ್ದರು. ದಿಂಬಿನಿಂದ ಉಸಿರುಗಟ್ಟಿಸಿ ಅವರನ್ನ ಕೊಲೆ ಮಾಡಿರುವುದಾಗಿ ಆತ ದೂರಿದ್ದಾನೆ.